ಹರೇಕಳ ಅಡ್ಯರ್ ಸೇತುವೆ ನಿರ್ಮಾಣ ಬಳಿಕ ಕೇಂದ್ರ ಸ್ಥಾನ ಕಲಿರುವ 4 ಗ್ರಾಮಗಳ ಸಂಗಮ ಗ್ರಾಮ ಚಾವಡಿ ಜಂಕ್ಷನ್ನ ಮುಖ್ಯ ರಸ್ತೆಗಳ ಮಾದರಿಯಲ್ಲಿ ಅಭಿವೃದ್ಧಿಪಡಿಸಿ ನಗರ ಸ್ವರೂಪಕ್ಕೆ ತರಲಾಗುವುದೆಂದು ಶಾಸಕ ಯುಟಿ ಖಾದರ್ ಹೇಳಿದರು. ಅವರು 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಪಜೀರ್ ಹರೇಕಳ ಮುಖ್ಯ ರಸ್ತೆ ಗ್ರಾಮ ಚಾವಡಿ ಜಂಕ್ಷನ್ ರಸ್ತೆ ಅಗಲೀಕರಣ ಮತ್ತು ಡಾಂಬರು ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದಿಂದ ದೂರದ ನಗರ ಪ್ರದೇಶಕ್ಕೆ ಪ್ರಯಾಣಿಸುವವರು ಯಾವುದೇ ಅಡಚಣೆ ಇಲ್ಲದಂತೆ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸುವುದು ಜನಪ್ರತಿನಿಧಿಗಳ ಜವಾಬ್ದಾರಿ. ಇದೀಗ ಮೊದಲ ಹಂತದ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಗಿದ್ದು, ಎರಡನೇ ಹಂತದಲ್ಲಿ ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುವುದೆಂದು ತಿಳಿಸಿದರು. ಜನಸಾಮಾನ್ಯ ಯಾರು ಇವತ್ತು ಸಂಚರಿಸುತ್ತಿದ್ದಾರೆ, ಯಾವುದೇ ಕೂಡ ಅಡಚಣೆ ಆಗಬಾರ್ದು. ಆದಷ್ಟು ಬೇಗ ಅವರವರ ಊರಿಗೆ ಮತ್ತು ಮುಟ್ಟುವಂತಾಗಬೇಕು. ಮಂಗಳೂರಿಗಿಂದ ಈ ಗ್ರಾಮದಿಂದ ಮಂಗಳೂರಿಗೆ ಹೋಗುವವರು, ಮಂಗಳೂರಿಂದ ಈ ಕಡೆ ಬರುವವರು ಯಾವುದೇ ಬ್ಲಾಕ್ ಅಡಚಣೆ ಇನ್ನಿದ್ದೇನು ಕೂಡ ಆಗಬಾರ್ದು. ಅದಕ್ಕಾಗಿ ನಾವೆಲ್ಲ ಜಂಕ್ಷನ್ಗೆ ನಾವು ಇವತ್ತು ಅಭಿವೃದ್ಧಿಪಡಿಸಿ ನಾವು ಇವತ್ತು ತೀರ್ಮಾನ ಮಾಡಿದ್ದು. ಅದೇ ಈಗ ಮೊದಲ ಹಂತದ ಒಂದು ಕೆಲಸವಾಗಿ ಬಹುಶಃ ನಾವು ನಮ್ಮ ಈ ಒಂದು ಗ್ರಾಮ ಚಾವಡಿ ಜಂಕ್ಷನ್ಗೆ 50 ಲಕ್ಷ ರೂಪಾಯಿಯಲ್ಲಿ ಇದು ಮನೆಗೆ ನೀರು ಹರಿಯುವಂಥ ತೋಡು ಮತ್ತು ಡ್ರೈನ್ ಹಾಗೂ ಈ ರಸ್ತೆಯನ್ನು ಅಗಲೀಕರಣಗೊಳಿಸಲಿಕ್ಕೆ ನಾವು ಈಗಾಗಲೇ ತೀರ್ಮಾನ ಇವತ್ತು ಮಾಡಿದ್ದೇವೆ. ಮತ್ತು ಈ ಅಗಲೀಕರಣ ಆಗುವ ಸಂದರ್ಭದಲ್ಲಿ ಏನೆಲ್ಲ ನಮ್ಮ ಈ ಸ್ವಚ್ಛತೆ ಮತ್ತು ಇದನ್ನು ಸೌಂದರ್ಯೀಕರಣಗೊಳಿಸುವಂಥ ವ್ಯವಸ್ಥೆ ಕೂಡ ನಾವು ಇವತ್ತು ಆ ಯೋಜನೆ ಕೂಡ ರೂಪಿಸ್ತೇವೆ. ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬದ್ರುದ್ದೀನ್ ಫರೀದ್ ನಗರ, ಉಪಾಧ್ಯಕ್ಷೆ ಕಲ್ಯಾಣಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೂನು, ಹರೇಕಳ ಪಂಚಾಯತ್ ಸದಸ್ಯರಾದ ಅಬುಬಕರ್ ಸಿದ್ದಿಕ್ ಹರೇಕಳ ಮತ್ತಿತರರು ಉಪಸ್ಥಿತರಿದ್ದರು.